ಹಲೋ, ಗುಡ್ ಮಾರ್ನಿಂಗ್. ಈಗ ಇದ್ದದ್ದಷ್ಟೇ. ಈಗ ಮಗನಿಗೊಂದು ಟಿಫಿನ್ಗೆ 2 ಟಿಫಿನ್ ತಗೊಂಡೋಗ್ಲಿಕ್ಕೆ ಇರುತ್ತೆ. ಒಂದು ಪಾಸ್ತಾ ರೆಸಿಪಿಯನ್ನು ಮಾಡೋಣ ಅಂತ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಏನು ಪಾಸ್ತಾ ಮಸಾಲೆಯನ್ನು ಯೂಸ್ ಮಾಡ್ಕೊಂಡು ಮಾಡೋದು. ಅದಕ್ಕೆ ಏನು ಇದಿಲ್ಲ, ಇದು ಹಾಕ್ಲಿಕ್ಕಿಲ್ಲ. ಏನು ಗೊತ್ತಾ, ತರಕಾರಿ ಎಲ್ಲ ಹಾಕಲ್ಲ ನಾನು. ಸುಮ್ಮನೆ ಹೀಗೇನೆ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತೇನೆ. ತರಕಾರಿ ಹಾಕಿದರೆ ಅವನು ತಿನ್ನಲ್ಲ, ಅದಕ್ಕೆ ಸಿಂಪಲ್ಲಾಗಿ ಮಾಡ್ತೀನಿ. ಅವನಿಗೆ ತುಂಬ ಇಷ್ಟ ಪಾಸ್ತಾ ಅಂದರೆ. ನಾನು ದೊಡ್ಡ ಮಗನಿಗೆ, ಚಿಕ್ಕ ಮಗ ತಿನ್ನಲ್ಲ. ಹಾಗೆ ಪಾಸ್ತಾ ಒಂದು ರೆಸಿಪಿಯನ್ನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಸಿಂಪಲ್ಲಾಗಿ ಪಾಸ್ತಾದ ಪೌಡ್ರನ್ನು ತಂದು ನಾನು ಪಾಸ್ತಾವನ್ನು ಮಾಡ್ತೀನಿ. ಹೀಗೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಈಗ ಟ್ರೈ ಮಾಡಿ ನೋಡ್ಕೊಂಡು. ಹಲೋ, ನಾನೀಗ ಒಂದು ಪಾಸ್ತಾ ರೆಸಿಪಿ ಮಾಡುವಂಥ. ಪಾಸ್ತಾಕ್ಕೆ ನೀರಿಟ್ಟಿದ್ದೀನಿ ಕುದಿಲಿಕ್ಕೆ. ಈಗ ಪಾಸ್ತಾವನ್ನು ಹಾಕ್ತೀನಿ. ಮಗನಿಗೆ ಟಿಫಿನ್ಗೆ ತಗೊಂಡೋಗ್ಲಿಕ್ಕೆ ಪಾಸ್ತಾ ಹಾಕಿದ್ದೇನೆ ಬಿಸಿ ಆಗುವಾಗ. ಯಾಕಂದರೆ ಬಿಸಿ ಆಗುವಾಗ ಯಾಕೆ ಹಾಕೋದು ಅಂದರೆ, ಇಲ್ಲಾಂದರೆ ಅಂಟು ಬರುತ್ತೆ. ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕು ಬೇಯುವಾಗ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸುವ ಪಾಸ್ತಾ. ಅವನಿಗೆ ತುಂಬಾ ಇಷ್ಟ ಪಾಸ್ತಾ, ತುಂಬ ಇಷ್ಟ ಅವನಿಗೆ. ಪಾಸ್ತಾ ಮಾಡಿ ಬಂದಿದ್ದ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೀನಿ. ಹಾಗೆಯೇ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತೀನಿ. ಸ್ವಲ್ಪ ಇದು ಮಾಡಿ ಸ್ವಲ್ಪ ಹೊತ್ತು ಬೇಯಲಿ. ಅದು ಸ್ವಲ್ಪ ಹೊತ್ತು ಬೇಯಲಿ. ಪಾಸ್ತಾ ಅಂದರೆ ನಾನು ಯಾವಾಗಲೂ ಕೊಡೋದಿಲ್ಲ. ಅವನು ಕೆಲವೊಮ್ಮೆ ಬೇಕಂತಮ್ಮ ಅನ್ನುವಾಗ ಕೊಡ್ತೀನಿ. ಅವನಿಗೋಸ್ಕರ ಮಾಡಿ ಕೊಡ್ತೀನಿ, ತಿನ್ನಲಿ ಅಂತ ಪಾಪ. ಅದಕ್ಕೆ ಕೊಡ್ತೀನಿ. ಇದು ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಬಸಿಯುವ, ಇಲ್ಲಾಂದರೆ ಅದಕ್ಕೆ ತುಂಬ ಬೆಂದು ಹೋದರೆ ಚೆನ್ನಾಗಿರಲ್ಲ. ಬಸಿಯುವ ಕೆಲಸ ತುಂಬ ಇದೆ. ಸ್ವಲ್ಪ ಲೇಟಾಗಿ ಎದ್ದೇಬೇಕಲ್ವ. ನಾಳೆ ಇವತ್ತಿಂದ ನನ್ನ ಮಗನಿಗೆ ಎಕ್ಸಾಮು. ಯಾರಾದರೂ ಏನು ಮಾಡಲಿಕ್ಕಾಗಲ್ಲ. ಮಕ್ಕಳಿಗೆ ಎಕ್ಸಾಮ್ ಇದ್ದರೆ ನಮಗೆ ತಂದೆ ತಾಯಿಗೆ ಟೆನ್ಷನ್. ತಂದೆಗೆ ಏನು ಟೆನ್ಷನ್, ತಾಯಿಗೆ. ಇದನ್ನು ಬಸಿತೀನಿ ನಾನು. ಬೇಯಬಾರ್ದು ಎಷ್ಟು. ನೋಡಿ, ಬಸ್ತೆ ಇರಲಿ. ಹಾಗೆಯೇ ತಣ್ಣೀರು ಕೂಡ ಹಾಕ್ಬೋದು. ನಾನು ತಣ್ಣೀರು ಹಾಕಲಿಲ್ಲ, ಇರಲಿ ಇಷ್ಟೇ ಬಸ್ತೆ. ಮತ್ತು ಆಮೇಲೆ ಏನು ಮಾಡೋದಂತ ತೋರಿಸ್ತೀನಿ. ಇದು ಮಾಡಲಿಕ್ಕೆ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಪಾಸ್ತಾ ಮಾಡುವ ಮಗನಿಗೆ. ನನ್ನ ಬೇಗ ತಿನ್ನು. ಟೊಮೆಟೊ ಕೂಡ ಹಾಕ್ತೀನಿ. ನಾನು ಬೇರೆ ಏನು ಹಾಕಲ್ಲ ಪಾಸ್ತಾಕ್ಕೆ. ಇವತ್ತು ನಾನು ಪಾಸ್ತಾ ಮಸಾಲವನ್ನು ಯೂಸ್ ಮಾಡಿ ಪಾಸ್ತಾ ಮಾಡೋದು. ನಾನು ಸಣ್ಣ ತಿನ್ನು. ಈಗ ನಾನು ಈರುಳ್ಳಿ ಎಲ್ಲ ಆಯಿತು. ಪಾಸ್ತಾ ಮಸಾಲ ಹಾಕ್ತೀನಿ. ಪಾಸ್ತಾ ಮಸಾಲ ಹಾಕಿ ಮಾಡೋದು ಇದು. ಮತ್ತು ಇದಕ್ಕೆ ತರಕಾರಿ ಎಲ್ಲ ಹಾಕ್ಬೋದು, ನಾನು ಹಾಕಲ್ಲ. ನಾನು ಪಾಸ್ತಾ ಮಸಾಲ ಮಾಡಿ ಈಗ ಅದರಲ್ಲಿ ಉಪ್ಪು ಎಲ್ಲ ಅದರಲ್ಲೇ ಇರುತ್ತೆ. ನಾವು ಹಾಕ್ಬೇಕಂತ ಏನಿಲ್ಲ. ತರಕಾರಿ ಏನೂ ಹಾಕಲ್ಲ ನಾನು. ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ತೀನಿ. ನೀರು ಯಾಕಂದರೆ ಮಸಾಲ ಕರುಚಿ ಬರುವ ಅನ್ನೋ ಕಾರಣಕ್ಕಾಗಿ ಸ್ವಲ್ಪವೇ ಸ್ವಲ್ಪ. ಸಿಂಪಲ್ಲಾಗಿ ಒಂದು ಪಾಸ್ತಾ ಮಾಡಿದ್ದು ನಾನು. ಸಿಂಪಲ್ ಅಂದರೆ ಸಿಂಪಲ್. ಇದು ನಿಮಗೂ ಕೂಡ ಇಷ್ಟ ಆಗ್ಬೋದು. ಚೆನ್ನಾಗಿ ಇದು ಆಗಲಿ. ಮಗನಿಗೆ ಟಿಫಿನ್ಗೆ ಅವನು ಇದೆಲ್ಲ ತಿನ್ನಲ್ಲ. ಇವಾಗಲೇ ನಾನು ಇದು ನೋಡಿ ಕುದಿ ಬರ್ಕೊಂಡು ಇವಾಗ ನಾನು ಇದಕ್ಕೆ
ರೆಡಿ ಮಾಡಿ ಇಟ್ಟುಕೊಂಡಿದ್ದು ಪಾಸ್ತಾವನ್ನು ಹಾಕ್ತೀನಿ. ನೀರು ಹಾಕಬೇಕಿತ್ತು ಅವಾಗಲೇ, ತುಂಬ ಗಟ್ಟಿ ಹೋಗುತ್ತೆ. ದುರುದುರೇ ಆಗಿರಬೇಕು ಪಾಸ್ತಾ. ನಾನು ನೀರು ಹಾಕೋದು ಮರ್ತುಬಿಟ್ಟೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಪಾಸ್ತಾವನ್ನು ಹಾಕ್ತೀನಿ. ಪೂರ ಚಕ್ಕರೆ ಕೊಂಡು ನೀನು ಒಂದು ಬರ್ತೈತೆ ತಿನ್ನಿರ್ತೇವೆ ಬರ್ತೈತೆ. ಇದು ಚೆನ್ನಾಗಿ ಇದು ಮಾಡುವ. ನನಗೆ ಪಾಸ್ತಾ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಮಾಡಿದ್ದು. ನಮಗೆ ಮಾಡ್ತಿರಲಿಲ್ಲ. ಸಿಂಪಲ್ ಆಗಿ, ಕ್ವಿಕ್ ಆಗಿ, ಈಸಿಯಾಗಿ ಮಾಡುವ ಒಂದು ಪಾಸ್ತಾ ರೆಸಿಪಿ. ಇದು ಕಲರ್ ಬರಲಿಕ್ಕಂತ ನಾನು ಸ್ವಲ್ಪ ಅರಿಶಿನ ಕೂಡ ಹಾಕ್ತೀನಿ. ಟೇಸ್ಟಿಯಾಗಿದೆ. ತಿಂತಾನೇನೋ ಉಂಗಿ ಬಿಟ್ಟಿದ್ದು, ಖಾರ ಎಲ್ಲ ಸಾಕು. ಇಷ್ಟು ದಿನ ಬೇರೆ ಥರ ನಾನೇ ಮಸಾಲೆ ಯೂಸ್ಕೊಂಡು ಮಾಡಿಕೊಂಡು ಮಾಡ್ತಿದ್ದೆ. ಈಗ ನಾನಿವತ್ತು ಮಸಾಲವನ್ನು ಯೂಸ್ ಮಾಡಿ ಪಾಸ್ತಾ ಮಾಡಿದೆ. ಪಾಸ್ತಾ ಮಸಾಲವನ್ನು ಯೂಸ್ ಮಾಡಿ, ಹೆಚ್ಚಾಗಿ ಪಾಸ್ತಾ ಮಸಾಲೆ ಯೂಸ್ ಮಾಡಬಾರ್ದು. ನಾನಿವತ್ತು ಮಾಡಿದ್ದೀನಿ. ಸಾರಿ ಎಲ್ರಿಗೂ, ಯಾರು ಕೂಡ ತಪ್ಪು ತಿಳಿಯಬೇಡಿ. ನೋಡುವ ಟೇಸ್ಟ್ ಹೇಗಿರುತ್ತೆ ಅಂತ ಅದಕ್ಕೆ ಯೂಸ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ, ಕಲರ್ಫುಲ್ಲಾಗಿ ಪಾಸ್ತಾ. ಅಲ್ಲಿ ವಿಡಿಯೋ ಕ್ಲೀನಾಗಿ ಬರೋದಿಲ್ಲ ಅಂತ ಇಲ್ಲೇ ಬಂದು ಮಾಡ್ತಾ ಇದ್ದೀನಿ. ನಾನು ಮಾಡಿದ ಪಾಸ್ತಾ ರೆಸಿಪಿಯನ್ನು ನೀವು ನೋಡಿದ್ರಲ್ವ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಬಟನನ್ನು ಒತ್ತಿ. ಅಲ್ಲಿವರೆಗೆ ನಿಮಗೆ ಬಾಯ್ ಬಾಯ್ ಬಾಯ್. ಲೈಕ್ ಶೇರ್ ಮಾಡಿ, ಆದಷ್ಟು ವಿಡಿಯೋವನ್ನು ನೋಡಲು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್.